ಮಂಗಳೂರಿನಲ್ಲಿ ಜಲಸಿರಿ ಯೋಜನೆ ಆರಂಭವಾಗಿ 2.5 ವರ್ಷಗಳಾಗಿವೆ. ಮಂಗಳೂರಿಗೆ ಕುಡಿಯುವ ನೀರಿನ ಯೋಜನೆ ಕಲ್ಪಿಸಬೇಕೆಂಬ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಒತ್ತಡವನ್ನು ಹಾಕಿ ಜಲಸಿರಿ ಯೋಜನೆಯನ್ನ ಮಂಜೂರು ಮಾಡಲಾಗಿತ್ತು ಎಂದು ಮಾಜಿ ಶಾಸಕ ಜೆಆರ್ ಲೋಬೋ ಹೇಳಿದರು. ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನಾನು ಶಾಸಕನಾಗಿದ್ದ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಡವನ್ನು ಹಾಕಿ ವಿಶೇಷ ಮುತುವರ್ಜಿಯಿಂದ ಮಂಗಳೂರು ನಗರಕ್ಕೆ ಜಲಸಿರಿ ಯೋಜನೆಯನ್ನ ಮಂಜೂರು ಮಾಡಲಾಗಿತ್ತು. ಸುಮಾರು 500 ಕೋಟಿ ಕುಡಿಯುವ ನೀರಿನ ಕಾಮಗಾರಿ, ಸುಮಾರು 120 ಕೋಟಿ ಒಎಂಡ್ಎಂಗೆ ಮೀಸಲಿಡಲಾಗಿತ್ತು ಎಂದ ಅವರು 2016-17ರಲ್ಲಿ ಮಂಜೂರಾದ ಯೋಜನೆ ಇದಾಗಿದ್ದು 190 ಕಿಲೋಮೀಟರ್ ಪೈಪ್ ಲೈನ್ ಅನ್ನು ಅಳವಡಿಸಲಾಗಿದೆ. 9 ಮೇಲ್ಸ್ಥಾವರಗಳನ್ನು ಕನ್ಸ್ಟ್ರಕ್ಷನ್ ಮಾಡಲಾಗಿದ್ದು ಅಧಿಕ ಪಿಲ್ಲರ್ ಲೆವೆಲ್ಗೆ ಬಂದಿದೆ. ಸುಮಾರು 200 ಕೋಟಿ ರೂಪಾಯಿ ಬಿಲ್ ಅನ್ನು ಸಹ ಪಾವತಿ ಮಾಡಲಾಗಿದೆ. ಮತ್ತೆ ಇದೀಗ ಯಾಕೆ ಚಾಲನೆ ಕೊಡ್ತಿದ್ದೀರಾ, ಜನರನ್ನ ಯಾಕೆ ತಪ್ಪು ದಾರಿಗೆ ಎಳೆಯುತ್ತಿದ್ದೀರಾ ಎಂದು ಮಾಜಿ ಶಾಸಕ ಜೆಆರ್ ಲೋಬೋ ಅವರು ಪ್ರಶ್ನಿಸಿದ್ದಾರೆ. ಜಲಶ್ರೀ ಯೋಜನೆ ಶಾಸಕರು ಹೇಳುವ ಹಾಗೆ ಇವತ್ತಿಗೆ ಚಾಲನೆ ನೀಡುವುದಲ್ಲ. ಜಲಶ್ರೀ ಯೋಜನೆ ಆರಂಭವಾಗಿ 2.5 ವರ್ಷಗಳಾದವು. ಇದರ ಕಾಮಗಾರಿಗಳು ಆರಂಭವಾಗಿವೆ. ನಾನು ಶಾಸಕನಾಗಿ ನನ್ನ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ ಮೊದಲನೇ ವರ್ಷವೇ 2013ರಲ್ಲಿ ನಾನು ಮೇನಲ್ಲಿ ಶಾಸಕನಾಗಿದ್ದೆ. 2013 ಸೆಪ್ಟೆಂಬರ್ನಲ್ಲಿ ಆಗಿನ ನಗರಾಭಿವೃದ್ಧಿ ಸಚಿವರಾಗಿರುವಂಥ ಸನ್ಮಾನ್ಯ ವಿನಯ್ ಕುಮಾರ್ ಸೊರಕೆ ಅವರ ಸಹಕಾರವನ್ನು ಪಡೆದು ಮಂಗಳೂರು ನಗರಕ್ಕೆ ಕುಡಿಯುವ ನೀರಿಗೆ ಇನ್ನೊಂದು ಯೋಜನೆಯನ್ನು ಕೊಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ. ಎಡಿಬಿ ಯೋಜನೆಯಲ್ಲಿ ಮೊದಲು ಕೇವಲ 90 ಕೋಟಿಯನ್ನು ಮಾತ್ರ ನಗರಕ್ಕೆ ಇಡಲಾಗಿತ್ತು. ಅದು ಸಾಕಾಗುವುದಿಲ್ಲ, ಅರ್ಧಕ್ಕೆ ಕೆಲಸಗಳು ನಿಂತಿವೆ ಎಂಬ ಕಾರಣಕ್ಕೆ ಪುನಃ ಎಡಿಬಿಯಿಂದ ಯೋಜನೆ ಕೊಡಬೇಕಂತ ನಾನು ಸರ್ಕಾರಕ್ಕೆ ಒತ್ತಾಯ. ಸರ್ವೇ ಸಾಮಾನ್ಯವಾಗಿ ಒಮ್ಮೆ ಎಡಿಬಿ ಯೋಜನೆ ಬಂದ್ರೆ ಎರಡನೇ ಬಾರಿಗೆ ಎಡಿಬಿ ಯೋಜನೆಯನ್ನು ಕೊಡುವುದಿಲ್ಲ ಆ ನಗರಕ್ಕೆ. ಆದ್ರೆ ನಾನು ಸರ್ಕಾರದಲ್ಲಿ ಮಾತ್ರವಲ್ಲ, ಎಡಿಬಿ ಅಧಿಕಾರಿಗಳಲ್ಲೂ ಕೂಡ ನೀವು ಈ ಯೋಜನೆಗೆ ಹಣವನ್ನು ಕೊಡದಿದ್ದಲ್ಲಿ ನಿಮಗೆ ಬಾಕಿ ಇರುವ ಸಾಲವನ್ನು ಮರುಪಾವತಿ ಮಾಡಲಿಕ್ಕೆ ಅಸಾಧ್ಯ ಎಂಬ ಮಾತನ್ನು ಸ್ಪಷ್ಟವಾಗಿದೆ. ಇದರ ಮೇಲೆ ಚಾಲನೆ ಆಗಿದೆ. ನಂತರ ನಮ್ಮ ಕೇಂದ್ರ ಸರ್ಕಾರದಲ್ಲಿ ನನಗೂ ಕೂಡ ಹೆಚ್ಚಿನ ಪರಿಚಯ ಇರುವಂತ ಅಂದಿನ ವಿತ್ತ ಕಾರ್ಯದರ್ಶಿಯವರು ಅವರ ನೆರವನ್ನು ಪಡೆದು ವಿಶೇಷವಾಗಿ ಮಂಗಳೂರಿಗೆ ಈ ಎಡಿಬಿಯ ಒಂದು ಜಲಶ್ರೀ ಯೋಜನೆಯನ್ನು ಮಂಜೂರು ಮಾಡಲಾಗಿತ್ತು. 2016ರಲ್ಲಿ ಈ ಯೋಜನೆ ನಮ್ಗೆ 587 ಕೋಟಿಗೆ ಮಂಜೂರಾಯಿತು. 587 ಕೋಟಿ ಕೂಡ ನಮ್ಗೆ ಸಾಕಾಗುವುದಿಲ್ಲ ಎಂಬ ಕಾರಣಕ್ಕೆ ನಂತರ ಎಡಿಬಿಯಿಂದ 500 ಕೋಟಿ, ಸರ್ಕಾರದಿಂದ ಕರ್ನಾಟಕ ಸರ್ಕಾರ ಮತ್ತು ಅಮೃತ ಯೋಜನೆ ಇದನ್ನೆರಡೂ ಒಟ್ಟಿಗೆ ಹಾಕಿ ಇನ್ನೂ 300 ಕೋಟಿ ಮತ್ತು ಸ್ಮಾರ್ಟ್ ಸಿಟಿಯಿಂದ 115 ಕೋಟಿ, ಒಟ್ಟಿಗೆ 915 ಕೋಟಿಯ ಯೋಜನೆಯನ್ನು ಮಂಗಳೂರಿಗೆ ನಾವು ಮಂಜೂರು ಮಾಡಿಕೊಡ್ತೀವಿ. ಇದು ಮಂಜೂರಾತಿಯನ್ನು 2016ರಲ್ಲಿ ನಾವು ಮಾಡಿಕೊಡ್ತೀವಿ. ಅದರ ನಂತರ ಇದರ ಮೇಲೆ ವಿಸ್ತೃತವಾದ ಯೋಜನಾ ವರದಿಯನ್ನು ಕೂಡ ತಯಾರಿಸಲಾಗಿದೆ. ವಿಸ್ತೃತವಾದ ಯೋಜನಾ ವರದಿಯಲ್ಲಿ ಮಾಡಿ 2019ರಲ್ಲಿ ಇದು ಅವಾರ್ಡ್. ಯಾಕೆ ಲೇಟ್ ಆಯಿತು ಅವಾರ್ಡ್ ಆಗ್ಲಿಕ್ಕೆ? ಕಾರಣ ಒಂದು, ಆ ಸಮಯದಲ್ಲಿ ಎಡಿಬಿಯಲ್ಲಿ ಒಂದು ಏನಿದಿತ್ತಂದ್ರೆ, ನೀವು ಭೂಮಿಯನ್ನು ಪಡೆದುಕೊಳ್ಳುವವರೆಗೆ, ಭೂ ಸ್ವಾಧೀನ ಅಥವಾ ಭೂಮಿಯನ್ನು ತೆಕ್ಕೊಳ್ಳುವವರೆಗೆ ಯಾವುದೇ ಅವಾರ್ಡ್ ಮಾಡ್ಲಿಕ್ಕೆ ಆಗುವುದಿಲ್ಲ. ಆ ಕಾರಣದಿಂದ ಈ ಯೋಜನೆಗೆ ಬೇಕಾಗಿರುವಂತಹ ಭೂಮಿಯನ್ನು ಪಡೆಯಲಿಕ್ಕೆ ವಿಳಂಬವಾಯಿತು. ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಹಿಂದುಳಿದ ವರ್ಗ ವಿಭಾಗದ ಅಧ್ಯಕ್ಷರಾದ ವಿಶ್ವಾಸ್ ದಾಸ್ ಕುಮಾರ್, ನಗರ ಬ್ಲಾಕ್ನ ಅಧ್ಯಕ್ಷರಾದ ಪ್ರಕಾಶ್ ಸಾಲ್ಯಾನ್, ನೀರಜ್ ಪಾಲ್, ಟಿಕೆ ಸುಧೀರ್ ಮತ್ತಿತರರು ಉಪಸ್ಥಿತರಿದ್ದರು.